ಮಾತಾಡಿದರೆ ಏನಾದರೂ ಬೆಲೆ ಉಂಟಾ? ಇಲ್ಲಲ್ಲ. ಹೋಗೋದು ನಮ್ಮದಲ್ಲ, ವೀಲ್ ಬೇರಿಂಗು ಅದು ಇದು ಅಂತ ಹೇಳಿ ಹೊಂಡಕ್ಕೆ ಗುಂಡಿಗೆ ಬಿದ್ದು ಹೋಗೋದು ನಮ್ಮದು. ನಮ್ಗೆ ಯಾರು ಸಹಾಯ ಮಾಡುವವರು ಆಟೋ ರಿಕ್ಷಾದವ್ರಿಗೆ ಇದ್ದಾರಾ? ಯಾರು ಸಹ ಇಲ್ಲ. ಕುಳೂರು ರಸ್ತೆಯ ದುಸ್ಥಿತಿ, ಗುಂಡಿ, ಟ್ರಾಫಿಕ್ ಜಾಮ್ಗೆ ಸಿಲುಕಿದ ಜನಜೀವನ, ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ನಗರದ ಪ್ರಮುಖ ಪ್ರವೇಶ ದ್ವಾರವಾಗಿರುವ ಕುಳೂರು ಬೈಕಂಪಾಡಿ ರಸ್ತೆಯ ಅವ್ಯವಸ್ಥೆ ಹಾಗೂ ನಿರಂತರ ಸಂಚಾರ ದಟ್ಟಣೆಯಿಂದ ವಾಹನ ಸವಾರರು, ಆಟೋ ಹಾಗೂ ಬಸ್ ಚಾಲಕರು, ಪಾದಚಾರಿಗಳು ಮತ್ತು ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ರಸ್ತೆಯ ಗುಂಡಿಗಳಿಗೆ ತಾತ್ಕಾಲಿಕವಾಗಿ ಮಣ್ಣು ಹಾಗೂ ಜಲ್ಲಿ ಹಾಕಿ ದುರಸ್ತಿ ಮಾಡಲಾಗುತ್ತಿದ್ದರೂ ಮಳೆ ಬಂದ ಬಳಿಕ ಮತ್ತೆ ಗುಂಡಿಗಳು ನಿರ್ಮಾಣವಾಗುತ್ತಿವೆ. ಸಮರ್ಪಕ ಡಾಮರೀಕರಣ ಮಾಡದೆ ಕೈಗೊಳ್ಳುತ್ತಿರುವ ತಾತ್ಕಾಲಿಕ ಕಾಮಗಾರಿಯಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಕುಳೂರು ಆಟೋ ಚಾಲಕ ಅಬ್ದುಲ್ ರಜಾಕ್ ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ಸಮಸ್ಯೆ ಅಂದರೆ ಕುಳೂರು ಪಾರ್ಕಲ್ಲಿ ನಮಗೆ ದುಡಿಲಿಕ್ಕೆ ತುಂಬ ಕಷ್ಟ. ಮೈನ್ ಹೈವೇ ಇದು, ನ್ಯಾಷನಲ್ ಹೈವೇ. ರೋಡಲ್ಲಿ 2 ಬ್ರಿಡ್ಜಲ್ಲಿ ತುಂಬ ಹೊಂಡಗಳು ಬಿದ್ದಿದೆ. ಡಿಪಾರ್ಟ್ಮೆಂಟ್ನವರು ಬಂದು ಇಲ್ಲಿ ಬರೀ ಜಲ್ಲಿ ಕ್ರಸ್ಸರ್ ಹುಡಿ ಹಾಕಿ 2 ಗಂಟೆ 3 ಗಂಟೆ ಬ್ಲಾಕ್ ಮಾಡಿ ಒಂದು ಎಮರ್ಜೆನ್ಸಿ ಕೇಸು ಸಹ ಹೋಗಲಿಕ್ಕೆ ಇಲ್ಲ. ನಾನು ಒಂದು ಪಣಂಬೂರು ಬಾಡಿಗೆ ಹೋಗಿ ಕೂಳೂರು ಜಂಕ್ಷನ್ಗೆ ಬರಬೇಕಾದ್ರೆ ಮಿನಿಮಮ್ 3 ಗಂಟೆ ನನಗೇ ಹಿಡಿದಿದೆ. ಇದು ನನಗೆ ಗೊತ್ತು, ನನ್ನ ವಿಷಯ, ಇನ್ನೊಬ್ಬರದನ್ನ ಹೇಳೋದಲ್ಲ. ಹಾಗೆ ನಾವು ಇಲ್ಲಿ ದುಡಿದು ತಿನ್ನುವವರು ಒಂದು 50 ರೂಪಾಯಿ ಬಾಡಿಗೆ ಹೋದರೆ 2 ಗಂಟೆ 3 ಗಂಟೆ ಬ್ಲಾಕ್. ಒಂದು ಎಮರ್ಜೆನ್ಸಿ ಕೇಸ್ ಬರಲಿಕ್ಕೆ ಆಗೋದಿಲ್ಲ. ಫುಲ್ಲು ಬ್ಲಾಕ್ ಮಾಡಿ ಜಲ್ಲಿ ಕ್ರಷರ್ ತಂದು ಹಾಕಿ ಬೆಳಿಗ್ಗೆ ಬರುವಾಗ ಜಲ್ಲಿ ಕ್ರಷರ್ ಹುಡಿ ಇಲ್ಲ, ಬರೀ ಹೊಂಡನೇ ಇರುವುದು. ನಿನ್ನೆನೂ ಹಾಕಿ ಮೊನ್ನೆನೂ ಹಾಕಿ ಆಲ್ರೆಡಿ ಈಗ ನಮಗೆ 1 ವಾರದಿಂದ ಈ ಸಮಸ್ಯೆ ಆಗ್ತಾ ಉಂಟು. ಇದನ್ನು ಕೇಳುವವರು ಹೇಳುವವರು ಯಾರಿಲ್ಲ. ಇನ್ನು ಕುಳೂರು ಭಾಗದಲ್ಲಿ ಕಳೆದೊಂದು ವಾರದಿಂದ ಸಂಚಾರ ದಟ್ಟಣೆ ಮತ್ತಷ್ಟು ಹೆಚ್ಚಾಗಿದ್ದು ಬೆಳಗ್ಗೆ ಹಾಗೂ ಸಂಜೆ ವೇಳೆ ಗಂಟೆಗಟ್ಟಲೆ ವಾಹನಗಳು ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳುತ್ತಿವೆ ಎಂದು ಸ್ಥಳೀಯರಾದ ಹರೀಶ್ ತಿಳಿಸಿದ್ದಾರೆ. ರಸ್ತೆ ದಾಟುವುದಕ್ಕೂ ಪಾದಚಾರಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ಈ ಭಾಗದಲ್ಲಿ ಈ ಹಿಂದೆ ಹಲವು ಅಪಘಾತಗಳು ಸಂಭವಿಸಿದೆ ಎಂದು ಅವರು ಹೇಳಿದ್ದಾರೆ. ಟ್ರಾಫಿಕ್ ಜಾಮಿನಿಂದ ಉದ್ಯೋಗಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ದಿನನಿತ್ಯದ ಸಂಚಾರಕ್ಕೂ ತೀವ್ರ ತೊಂದರೆಯಾಗುತ್ತಿದೆ. ವಿಮಾನ ನಿಲ್ದಾಣಕ್ಕೆ ತೆರಳುವ ಪ್ರಯಾಣಿಕರು ಸಮಯಕ್ಕೆ ತಲುಪದೆ ವಿಮಾನ ತಪ್ಪಿಕೊಳ್ಳುವ ಪರಿಸ್ಥಿತಿಯು ನಿರ್ಮಾಣವಾಗಿದೆ. ಆಸ್ಪತ್ರೆಗಳಿಗೆ ತೆರಳುವವರು ಹಾಗೂ ತುರ್ತು ಸೇವೆಗಳ ವಾಹನಗಳಿಗೂ ಸಂಚಾರ ದಟ್ಟಣೆ ದೊಡ್ಡ ಸಮಸ್ಯೆಯಾಗಿದೆ ಎಂದು ಬಸ್ ಚಾಲಕ ಸಿದ್ದಿಕ್ ತಿಳಿಸಿದ್ದಾರೆ. ಕುಳೂರು ರಸ್ತೆಯ ಅವ್ಯವಸ್ಥೆಯಿಂದ ಬಸ್ ಸಂಚಾರದ ಮೇಲೂ ಪರಿಣಾಮ ಬೀರುತ್ತಿವೆ. ನಿಗದಿತ ಸಮಯಕ್ಕೆ ಬಸ್ಸುಗಳು ತಲುಪಲು ಸಾಧ್ಯವಾಗದೆ ಪ್ರಯಾಣಿಕರು ಹಾಗೂ ಸಿಬ್ಬಂದಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೆಲವೊಮ್ಮೆ 3 ರಿಂದ 4 ಗಂಟೆಗಳವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿರುವುದರಿಂದ ಬಸ್ ಚಾಲನೆ ಮಾಡುವುದು ಆತಂಕದ ಕೆಲಸವಾಗಿದೆ ಎಂದು ಸಿದ್ದಿಕ್ ಹೇಳಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸಂಚರಿಸಲಾಗದ ಪರಿಣಾಮ ಬಸ್ಗಳ ಕಲೆಕ್ಷನ್ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅದಕ್ಕೋಸ್ಕರ ಇದು ರೋಡ್ ಒಂಜಿ ಆಯ್ನಾದ ರಿಪೇರಿ ಮಾಡ್ತಾರೆ. ರೋಡ್ ಇಜಿನ ಎಂಗುಲೆ ಬಸ್ ಸ್ಟಾಪ್ ಸೇರಿದ ಬಸ್ ಪೂರ ಉಂಟಾದು ಎಂಗುಲೆ ಕಲೆಕ್ಷನ್ ಮಾಡ್ತಾರೆ. ನಮ್ಮ ಮುಂದೆ ಎಂಗುಲು ಮಲ್ಪುವ ಬಿಲ್ಕುಲ್ ಆಪುಜಿ ಇತ್ತ ಎಂಗುಲು ಇತ್ತದು ಸರ್ ಪಂತ ಎಂಗುಲು ಇತ್ತ ಒಂಜಿ ತಪ್ಪು ಮಲ್ತಿಂದ ಬಸ್ ಸ್ಟಾಪ್ ಒರಿ ತಪ್ಪು ಮಲ್ಪಿ ತಪ್ಪಿನ ಪೂರ ಬಸ್ ತಗಲೆ ಬರ್ಕೊಂಡು ಇತ್ತಂಡಿದ್ಲೆ ಒರಿ ಬಸ್ ಅಡಿಕ್ ಮಾಡ್ಬಿಡತ್ತ ಅವೇನು ವಿಡಿಯೋ ಮಲ್ತು ವೈರಲ್ ಮಲ್ತು ಪೂರ ಒಂದು ಮಲ್ಪೇರು. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಪಾಡುವೇರು ಅವೇ ಒಂದಿನ ದಾನಿ ಮಲ್ಪಿದ್ದೀರಿ. ಪಬ್ಲಿಕ್ ಒಂದು ದಾನಿ ಮಲ್ಪಿದ್ದೀರಿ. ಆಂಬ್ಲೆನ್ಸ್ ವಾರ್ನ್ ಮಾಡಿ ಲೈಟ್ ಪಾಡುವುದಿಲ್ಲ. ಪಾಪ ಬ್ರಿಡ್ಜಿ ಪೂರ ಸಾಗ ಒಂದು ಗುರಿ ತಪ್ಪಾರಬಹುದು ಆಪುಜಿ ಗೊಡೆ ಪೋಪಿನ ಬ್ಲಾಕ್ ಇಡು ಪಾಪ ಪೊಗ್ಗ ಪೋಯಿ. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಆರ್ಗನೈಸೇಷನ್ನ ದಕ್ಷಿಣ ಕನ್ನಡ ವಿಭಾಗ ಜಿಲ್ಲಾಧ್ಯಕ್ಷ ಸಂದೀಪ್ ಸಾಲೆನ್ ಅವರು ಕೂಡ ರಸ್ತೆ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಳೂರು ರಸ್ತೆ ಮಂಗಳೂರು ನಗರಕ್ಕೆ ಪ್ರವೇಶಿಸುವ ಪ್ರಮುಖ ಮಾರ್ಗವಾಗಿದ್ದು ವಿಮಾನ ನಿಲ್ದಾಣ, ಹಾರ್ಬರ್ ಹಾಗೂ ಎಜೆ ಆಸ್ಪತ್ರೆ ಸೇರಿದಂತೆ ಹಲವು ಪ್ರಮುಖ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಇಂತಹ ಮಹತ್ವದ ರಸ್ತೆಯೇ ಹದಗೆಟ್ಟಿರುವುದು ವಿಷಾದನೀಯ ಎಂದು ಅವರು ಹೇಳಿದ್ದಾರೆ. ಕುಳೂರು ಸರ್ವಿಸ್ ರಸ್ತೆಯ ಪರಿಸ್ಥಿತಿಯು ಸಮರ್ಪಕವಾಗಿಲ್ಲ. ವಿಮಾನ ನಿಲ್ದಾಣದ ಕಡೆಯಿಂದ ಮಂಗಳೂರಿನತ್ತ ಸಂಚರಿಸುವ ಸರ್ವಿಸ್ ರಸ್ತೆಯ ಸಮಸ್ಯೆಯನ್ನು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಂದೀಪ್ ಸಾಲಿಯನ್ ಆರೋಪಿಸಿದ್ದಾರೆ. ಇದೇ ವೇಳೆ ಕುಳೂರು ಜಂಕ್ಷನ್ನಿಂದ ಬೈಕಂಪಾಡಿ ಹಾಗೂ ಸುರತ್ಕಲ್ನವರೆಗೆ ರಸ್ತೆ ಅವ್ಯವಸ್ಥೆ ವಿರುದ್ಧ ರಾಜಕೇಸರಿ ಸೇವಾ ಟ್ರಸ್ಟ್ನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸಂತೋಷ್ ಕೊಲ್ಯ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಳೂರು ಜಂಕ್ಷನ್ನಿಂದ ಬೈಕಂಪಾಡಿಯವರೆಗಿನ ಸುಮಾರು 2 ರಿಂದ 3 ಕಿಲೋಮೀಟರ್ ರಸ್ತೆ ಗುಂಡಿಗಳಿಂದ ಕೂಡಿದ್ದು ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿದೆ. ಪ್ರತಿದಿನ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ಹೇಳಿದ್ದಾರೆ.
ಈ ಭಾಗದಲ್ಲಿ ಬಂದರು, ಎಂಸಿಎಫ್ ಸೇರಿದಂತೆ ಹಲವು ಪ್ರಮುಖ ಕೈಗಾರಿಕೆಗಳು ಇರುವುದರಿಂದ ಭಾರಿ ವಾಹನಗಳ ಸಂಚಾರವು ಹೆಚ್ಚಾಗಿದೆ. ಆದರೆ ಸರ್ವಿಸ್ ರಸ್ತೆಗಳ ಸ್ಥಿತಿಯು ಹದಗೆಟ್ಟಿರುವುದರಿಂದ ವಾಹನಗಳು ಅನಿವಾರ್ಯವಾಗಿ ಮುಖ್ಯ ರಸ್ತೆಯನ್ನ ಅವಲಂಬಿಸಬೇಕಾಗಿದೆ ಎಂದು ಸಂತೋಷ್ ಕೊಲ್ಯ ತಿಳಿಸಿದ್ದಾರೆ. ಅಂದ್ರೆ ನೋಡಿ, ಕಿಲೋಮೀಟರ್ ಗಟ್ಟಲೆ ಮಧ್ಯಾಹ್ನದ ಸುಡು ಬಿಸಿಲಾಗಿರಲಿ ಅಥವಾ ಮಳೆಗಾಲದ ಜೋರಾಗಿ ಮಳೆ ಬರುವಂಥ ಇದರಲ್ಲಾಗಿರಲಿ, ಒಂದು ಪಾದಾಚಾರಿಗಳಿಗೆ ಇಲ್ಲಿ ಒಂದು 3 ಕಿಲೋಮೀಟರ್ವರೆಗೆ ಒಂದು ಅಡ್ಡ ದಾಟುವ ಯಾವುದೇ ಒಂದು ವ್ಯವಸ್ಥೆಯನ್ನು ಇಲ್ಲಿವರೆಗೂ ಮಾಡಿಲ್ಲ. ಸಂಪೂರ್ಣ ನಮ್ಮ ಮುಖ್ಯ ರಸ್ತೆಗಳು ಹೊಂಡಮಯವಾಗಿದ್ದು ಪಾಟ್‌ಗಳಿಂದ ತುಂಬಿಕೊಂಡಿವೆ. ಅಲ್ಲಿ ಎಲ್ಲ ಸಂಚಾರಕ್ಕೂ ತೊಂದರೆ ಆಗಿದೆ. ಕಳೆದ ವರ್ಷವಷ್ಟೇ ನಾವೊಂದು ಮೇಜರ್ ಆಕ್ಸಿಡೆಂಟನ್ನು ಕೂಡ ಕಾಣಿದ್ದೇವೆ. ಆವಾಗ ಬೊಬ್ಬೆ ಹಾಕಿದ ಜನರು ಅಥವಾ ಯಾವುದೋ ಎದ್ದೆ ಹೇಳಿದ ಅಧಿಕಾರಿ ವರ್ಗದವರು ಇವತ್ತೆಲ್ಲ ನಾಪತ್ತೆಯಾಗಿದ್ದಾರೆ. ಯಾಕಂದರೆ ಇನ್ನೊಂದು ಹೆಣ ಬೀರುವವರೆಗೆ ಇದು ಹೀಗೆ ನಿರಂತರವಾಗಿ ಮುಂದುವರಿಯುವುದು ಖಂಡಿತ. ಪಾದಚಾರಿಗಳಿಗೆ ರಸ್ತೆ ದಾಟಲು ಸಮರ್ಪಕ ವ್ಯವಸ್ಥೆ ಇಲ್ಲದಿರುವುದು ಮತ್ತೊಂದು ಸಮಸ್ಯೆಯಾಗಿದೆ. ಶಾಲಾ ಮಕ್ಕಳ ಸಂಚಾರದ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಮತ್ತಷ್ಟು ತೀವ್ರವಾಗುತ್ತಿದ್ದು ಅಪಘಾತದ ಆತಂಕವೂ ಎದುರಾಗಿದೆ ಎಂದು ಅವರು ತಿಳಿಸಿದ್ದಾರೆ. ರಸ್ತೆ ಹಾಗೂ ಸಂಚಾರ ಸಮಸ್ಯೆಗೆ ಪೊಲೀಸ್ ಸಂಚಾರ ಇಲಾಖೆ, ಮಹಾನಗರ ಪಾಲಿಕೆ, ಪಿಡಬ್ಲ್ಯೂಡಿ, ಸಾರಿಗೆ ಇಲಾಖೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕುಡೂರು ರಸ್ತೆ ಸಮಸ್ಯೆಗೆ ಯಾವುದೇ ರಾಜಕೀಯ ಬಣ್ಣ ನೀಡದೆ ಜನರ ಮೂಲಭೂತ ಅಗತ್ಯವಾಗಿರುವ ಉತ್ತಮ ರಸ್ತೆ ಮತ್ತು ಸುಗಮ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸುವುದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜವಾಬ್ದಾರಿ ಎಂದು ಸಂದೀಪ್ ಸಾಲಿಯನ್ ಹೇಳಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸದಿದ್ದರೆ ವಿವಿಧ ಸಂಘಟನೆಗಳು ಹಾಗೂ ಸ್ಥಳೀಯ ನಿವಾಸಿಗಳನ್ನು ಒಗ್ಗೂಡಿಸಿ ಹೋರಾಟ ನಡೆಸುವುದಾಗಿ ಸ್ಥಳೀಯರು ಹಾಗೂ ವಿವಿಧ ವಾಹನ ಚಾಲಕರು ಎಂಪಿಗಳೆಲ್ಲ ಇದೇ ರೋಡಲ್ಲಿ ಹೋದರೆ ಅವರಿಗೆ ಇಲ್ಲಿ ಅನುಭವ ಆಗ್ಬೋದು. ತುಂಬ ಅಂದರೆ ತುಂಬ ಹದಗೆಟ್ಟಿದೆ. ಇಲ್ಲಿ ಕೂಳೂರಲ್ಲಿ ರಸ್ತೆ ಪಾಸ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಇವತ್ತು ಬೆಳಿಗ್ಗೆ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ ಇಲ್ಲಿ. ಯಾಕೆಂದರೆ ಇಲ್ಲಿ 2-3 ಮರಣ ಕೂಡ ಆಗಿದೆ ಮತ್ತು ತುಂಬ ಅಪಘಾತ ಸಂಭವಿಸಿದೆ. ಇಲ್ಲಿ ಎಷ್ಟು ಬೇಜವಾಬ್ದಾರಿ ಅಂದರೆ, ಒಂದು ಕಡೆಯಲ್ಲಿ ಹೈವೇ ಬ್ಲಾಕ್, ಇನ್ನೊಂದು ಕಡೆಯವರು ಟ್ರಾಫಿಕ್ ಪೊಲೀಸ್ನವರು ಅಲ್ಲಿ ಓವರ್ ಬ್ರಿಡ್ಜಿನ ಕೆಳಗೆ ಕೂತ್ಕೊಳ್ತಾರೆ ಬಿಟ್ಟು ಇಲ್ಲಿ ಬಂದು ಒಂದು ರೋಡಿಗೆ ಸರಿಯಾದ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಬಿಡುವುದಿಲ್ಲ. ಮತ್ತು ಇಲ್ಲಿ ಪ್ರತಿದಿನ ಗಂಟೆ ದಿನಾಲು ಗಂಟೆಗೆ ಒಂದು 2 ಗಂಟೆ ಬ್ಲಾಕ್. ನಾವು ಬ್ಲಾಕಲ್ಲೇ ಸಿಕ್ಕಿ ತುಂಬ ಕಷ್ಟ ಆಗ್ತದೆ. ಬೆಳಿಗ್ಗೆ ಮತ್ತು ಸಂಜೆ ಹೋಗುವಾಗ ತುಂಬ ಕಷ್ಟ ಆಗ್ತದೆ. ನಾನು ಒಂದೇ ಹೇಳೋದು ಇಲ್ಲಿ ಅಂದರೆ, ನಾವು ಇದೇ ರೀತಿ ಇವರು ಮುಂದುವರಿಸಿದರೆ ನಾವು ಬೃಹತ್ ಪ್ರತಿಭಟನೆಯನ್ನು ಖಂಡಿತವಾಗಿ ಮಾಡ್ತೇವೆ. ಇಲ್ಲಾಂದರೆ ನಾವು ಇಲ್ಲಿ ರಿಕ್ಷಾ ಪಾರ್ಕಿನವರು ಮತ್ತು ಇಲ್ಲಿನ ಆಸುಪಾಸಿನವರೆಲ್ಲ ಸೇರಿ, ಈ ಬಸ್ಸಿನವರೆಲ್ಲ ಸೇರಿ ಈ ರೋಡನ್ನು ದುರಸ್ತಿ ಕೂಡ ಮಾಡ್ತೇವೆ ಮತ್ತು ಇದರ ಬಗ್ಗೆ ದೊಡ್ಡ ಒಂದು ಪ್ರತಿಭಟನೆ ಕೂಡ ಮಾಡ್ತೇವೆ ಖಂಡಿತವಾಗಿ.